ರಾಜ್ಯದಲ್ಲಿ ಧರ್ಮ ದಂಗಲ್ ಹೆಚ್ಚಾಗುತ್ತಿದೆ. ಹಿಜಾಬ್ ಗಲಾಟೆಯಿಂದ ಆರಂಭವಾದ ಕೋಮು ದ್ವೇಷ ಹುಬ್ಬಳ್ಳಿಯ ಗಲಾಟೆಯವರೆಗೂ ಮುಂದುವರಿಯುತ್ತಲೇ ಇದೆ. ಆದರೆ ಕೋಮು ಸೂಕ್ಷ್ಮ ಪ್ರದೇಶ ಎಂಬ ಹಣೆಪಟ್ಟಿ ಧರಿಸಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮರಸ್ಯ ಮೇಳೈಸಿದೆ. ಮಸೀದಿಗೆ ಹಿಂದೂ ಕುಶಲಕರ್ಮಿ ಕಾಷ್ಟಶಿಲ್ಪ ಮಾಡುವ ಮೂಲಕ ದ್ವೇಷದ ಗೆರೆ ಅಳಿಸುವ ಪ್ರಯತ್ನ ಮಾಡಿದ್ದಾರೆ. ನಗರದ ಹೊರವಲಯದ ಮುಲ್ಕಿಯ ಪಕ್ಷಿಕೆರೆಯ ನವೀಕೃತ ಬದ್ರಿಯಾ ಜುಮಾ ಮಸೀದಿಗೆ ಕಾಷ್ಟಶಿಲ್ಪವನ್ನು ಹಿಂದೂ ಕುಶಲಕರ್ಮಿ ಅತ್ಯದ್ಭುತವಾಗಿ ಮಾಡುವ ಮೂಲಕ ಸಾಮರಸ್ಯ ಸಾರಿದ್ದಾರೆ. ಮುಸ್ಲಿಮರು ಕೆತ್ತಿದ ಶಿಲ್ಪವನ್ನು ದೇವಳದಲ್ಲಿ ಪ್ರತಿಷ್ಠಾಪನೆ ಮಾಡಬಾರದು ಎಂಬ ಅಭಿಯಾನದ ನಡುವೆ ಹಿಂದೂ ಕುಶಲಕರ್ಮಿ ಹರೀಶಾಚಾರ್ಯ ನವೀಕೃತ ಮಸೀದಿಗೆ ಇಂಡೋ ಇಸ್ಲಾಮಿಕ್ ಮಾದರಿಯಲ್ಲಿ ಅದ್ಭುತವಾಗಿ ಕಾಷ್ಟಶಿಲ್ಪ ಮಾಡಿದ್ದಾರೆ. ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮಸೀದಿ ನವೀಕರಣವಾಗಿದೆ. ಮಸೀದಿ ಮರದ ಕೆಲಸಕ್ಕೆ ಮಸೀದಿ ಆಡಳಿತ ಮಂಡಳಿ ಉತ್ತಮ ಕುಶಲಕರ್ಮಿಗಳನ್ನು ಹುಡುಕಾಟ ಮಾಡುತ್ತಿದ್ದ ಸಂದರ್ಭ ಕಾಪುವಿನ ಮಸೀದಿಯೊಂದಕ್ಕೆ ಕಾಷ್ಟಶಿಲ್ಪ ಮಾಡಿದ ಹರೀಶಾಚಾರ್ಯ ಅವರನ್ನು ಸಂಪರ್ಕಿಸಿ ಮಸೀದಿ ಕಾಷ್ಟಶಿಲ್ಪದ ಕೆಲಸವನ್ನು ಮಾಡಿಕೊಡುವಂತೆ ಭಿನ್ನವಿಸಿಕೊಂಡಿದ್ದಾರೆ. ಮಸೀದಿ ಆಡಳಿತ ಮಂಡಳಿಯ ಕೋರಿಕೆಯಂತೆ ಹರೀಶ್ ಇದೀಗ ಮಸೀದಿಯಲ್ಲಿ 1,000 ಚದರ ಅಡಿಯಲ್ಲಿ ಆಕರ್ಷಕವಾಗಿ ಮರದ ಕೆತ್ತನೆ ಕೆಲಸ ಮಾಡಿದ್ದಾರೆ. ಒಂದು 8-10 ಜನ ಇಲ್ಲಿ ಕೆಲಸ ಮಾಡಿದ್ದೇವೆ. ಅಂದರೆ ಒಂದು 14 ತಿಂಗಳು ಇಲ್ಲಿ ಕೆಲಸ ಎಲ್ಲ ಮಾಡಿದೆ. ಇದು ಅಂದರೆ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ, ಮತ್ತು ಸ್ವಲ್ಪ ಇಲ್ಲಿಯದ್ದೇ ನಮ್ಮದು ಹೆಚ್ಚಾಗಿ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ. ನಾವು ಮಜೂರಲ್ಲಿ ಎಲ್ಲ ಮಸೀದಿಯದ್ದು ಕೆಲಸ ಮಾಡಿ ನಮ್ಗೆ ಸ್ವಲ್ಪ ಅನುಭವ ಇತ್ತು. ಅಂದರೆ ಇಲ್ಲಿಯದ್ದು ಕೂಡ ಇಲ್ಲಿ ಕರೆಯುವಾಗ ನಾವು ಒಂದು ಸಂತೋಷದಿಂದ ಒಪ್ಪಿಕೊಂಡಿದ್ದೇವೆ ಕೆಲಸಗಾರರಿಗೆ. ಸಮಸ್ಯೆ ಅಂದರೆ ಇಲ್ಲಿ ಕೊರೋನಾದ್ದೇ ನಮಗೆ ದೊಡ್ಡ ಸಮಸ್ಯೆ ಆಯಿತು 2 ವರ್ಷ. ಮತ್ತು ಅದರಲ್ಲಿ ಅಂದರೆ ನಮಗೆ ಕೊರೋನಾದಿಂದಲೇ ತುಂಬ ಎಲ್ಲ ಸ್ವಲ್ಪ ಕಷ್ಟ ಆಗಿತ್ತು. ನಮಗೆ ಪ್ರಥಮವಾಗಿ ನಮ್ಮ ಅಣ್ಣ ದೊಡ್ಡಪ್ಪನಮ್ಮ ಕೃಷ್ಣಾಚಾರ್ಯ ಅಂತ, ಮತ್ತು ನಾನು ಉಡುಪಿಯಲ್ಲಿ ಗಣಪತಿ ಆಚಾರ್ಯ ಅವರೊಟ್ಟಿಗೆ ಕೆಲಸ ಕಲಿತದ್ದು. ಅಂದರೆ ಹಾಗೇನಿಲ್ಲ, ಅಂದರೆ ಈಗ ಒಂದು 2-3 ಕಡೆ ನಮಗೆ ಮಸೀದಿ ನಿರ್ಮಾಣಕ್ಕೆ ಎಲ್ಲ ಕರೆದಿದ್ದಾರೆ ಕೆಲಸಕ್ಕೆ. ಅದು ಸ್ವಲ್ಪ ಸಂತೋಷ. ಏನಂದರೆ ಒಂದು ಕೊರೋನಾ ಬಂದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಒಂದು 3 ವರ್ಷ ಹೀಗೆ ಇದಾಯಿತು. ಮತ್ತು ಒಂದು 16 ತಿಂಗಳಲ್ಲಿ ಅವರು ಕೆಲಸವನ್ನು ಫಿನಿಶ್ ಮಾಡಿಕೊಡ್ತಾರೆ. ಎಲ್ಲರಿಗೆ ಖುಷಿ, ಎಲ್ಲ ಜಾತಿಯದವರಿಗೆ ಖುಷಿ. ಇಲ್ಲಿ ಬಬ್ಬು ಸ್ಥಾನ ಅಂತ ಉಂಟು ಕೆಳಗೆ, ಅವರಿಗೆ ಸಹ ತುಂಬ ಖುಷಿ. ಅವರ ಜಾತ್ರೆಗೆ ನಾವು ಎಲ್ಲ ಹೋಗ್ತೇವೆ, ನಮ್ಮ ಇದಕ್ಕೆ ಅವರು ಬರ್ತಾರೆ. ಸುರಗಿರಿ ದೇವಸ್ಥಾನ, ಚರ್ಚಿ, ಮತ್ತು ಇಲ್ಲಿ ತುಂಬ ದೇವಸ್ಥಾನ ಉಂಟು. ಎಲ್ಲರೂ ಇಲ್ಲಿಗೆ ಬಂದು ನಮ್ಮ ಇದರಲ್ಲಿ ಎಲ್ಲವರು ಬರ್ತಾರೆ, ನಾವು ಅಲ್ಲಿಗೆ ಹೋಗ್ತೇವೆ. ಎಲ್ಲ ಒಂದು ಒಟ್ಟಿಗೆ ಇರುವುದು. ನಾವು ಗಲಾಟೆ ಇದರಲ್ಲಿ ನಾವು ಹೋಗುವುದಿಲ್ಲ. ನಾವು ಗಲಾಟೆಗೆ ಪಕ್ಷಿಕೆರೆಯಲ್ಲಿ ಇಷ್ಟು ತನಕ ಏನೂ ಆಗಲಿಲ್ಲ. ಇಷ್ಟು ತನಕ ಪಕ್ಷಿಕೆರೆಯಲ್ಲಿ ಒಂದು ಗಲಾಟೆ ಯಾವುದು ಹಿಂದೂ ಮುಸ್ಲಿಂ ಆಗಲಿ ಯಾರು ಮಾಡುವುದಿಲ್ಲ. ಮಾಡುವುದರೆ ಎಲ್ಲ ಒಟ್ಟಿಗೆ ಸೇರಿ ನಾವು ಅದಕ್ಕೆ ಪ್ರತಿವಾದ ಮಾಡ್ತೇವೆ. ಯಾರು ಇಲ್ಲಿಗೆ ಯಾರು ಬರಲಿಲ್ಲ ಇಷ್ಟು ತನಕ. ಇಲ್ಲಿ ಇದೇ ಭಾವನೆ ಇಲ್ಲ ಹಿಂದೂ ಮುಸ್ಲಿಂ. ಮತ್ತು ಗಲಾಟೆ ಮಾಡುವವರಿಗೆ ನಾವು ಏನು ಮಾಡಲಿಕ್ಕೆ ಆಗಲ್ಲ.